ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನಿರೀಕ್ಷೆ ಮಾಡೋದು ಕಷ್ಟ. ಇಂಥ ಸಂದರ್ಭದಲ್ಲಿ ದೇವಸ್ಥಾನಗಳಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕ ಗ್ರಂಥಾಲಯದ ಮೂಲಕ ಧರ್ಮಜ್ಞಾನ ನೀಡುವುದು ಉತ್ತಮ ಎಂದು ಯಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಶ್ರೀ ದೇವಳದಲ್ಲಿ ಆರಂಭಿಸಲಾಗಿರುವ ಧಾರ್ಮಿಕ ಗ್ರಂಥಾಲಯ ಲೋಕಾರ್ಪಣೆ ಸಮಾರಂಭದಲ್ಲಿ ಮಂಗಳವಾರ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಿದರು. ದೇಶದ ಧಾರ್ಮಿಕ ಕೇಂದ್ರಗಳ ಪೈಕಿ ಇದೊಂದು ಪ್ರಥಮ ಪ್ರಯೋಗ. ಇತರ ಧರ್ಮಗಳ ಧಾರ್ಮಿಕ ಕೇಂದ್ರಗಳು ಜೊತೆಯಲ್ಲಿ ಧಾರ್ಮಿಕ ಶಿಕ್ಷಣ ನೀಡುತ್ತವೆ. ನಮ್ಮ ಧರ್ಮದಲ್ಲಿ ಇಂಥ ವ್ಯವಸ್ಥೆ ಇಲ್ಲ. ಹೀಗಿರುವಾಗ ಪುತ್ತೂರು ದೇವಾಲಯದಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಧಾರ್ಮಿಕ ಗ್ರಂಥಾಲಯ ಎರಡೂ ಆರಂಭಿಸಿರುವುದು ಇವತ್ತಿನ ಕಾಲದಲ್ಲಿ ಅಗತ್ಯವಾದ ವ್ಯವಸ್ಥೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗುತ್ತಾರೆ. ಆದರೆ ಇದರ ಹಿಂದಿನ ಸತ್ಯ ಏನು, ದೇವಳಕ್ಕೆ ಭೇಟಿ ಯಾಕೆ ಬೇಕು ಎಂಬ ಮಾಹಿತಿಯು ಸೇರಿದಂತೆ ಧರ್ಮದ ಬಗ್ಗೆ ಕನಿಷ್ಠ ಮಾಹಿತಿಯು ಇಂದಿನ ಪೀಳಿಗೆಯಲ್ಲಿಲ್ಲ. ಒಂದು ಧರ್ಮದ ಜನ ಅದನ್ನು ಬಿಟ್ಟು ಇನ್ನೊಂದು ಧರ್ಮ ಸೇರಲು ಧಾರ್ಮಿಕ ಶಿಕ್ಷಣದ ಕೊರತೆ ಮತ್ತು ಧಾರ್ಮಿಕತೆಯ ಅರಿವಿನ ಕೊರತೆ ಕಾರಣ. ನಮ್ಮ ಧರ್ಮದ ಸಾರ ಏನು ಎಂಬುದನ್ನು ಇಂದಿನ ಪೀಳಿಗೆಗೆ ತಿಳಿದಿಲ್ಲ. ಅದನ್ನು ನೀಡುವ ಕೆಲಸ ಇಲ್ಲಿ ಆಗ್ತಾ ಇರೋದು ಉತ್ತಮ ಎಂದು ಹೇಳಿದರು. ಬಹುಶಃ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಪ್ರಥಮ ಅಂತಲೇ ಹೇಳಬಹುದು. ನಮ್ಮ ದೇಶದಲ್ಲಿರುವ ಇತರ ಧರ್ಮದ ಧಾರ್ಮಿಕ ಸಂಸ್ಥೆಗಳು ಯಾವತ್ತೂ ಅದರ ಸನಿಹದಲ್ಲೇ ಧಾರ್ಮಿಕ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಕೂಡ ಇರುತ್ತದೆ. ನಮ್ಮ ಧರ್ಮದಲ್ಲಿ ಅದು ಹೆಚ್ಚಾಗಿ ಕಂಡುಬರುವುದಿಲ್ಲ. ಇವತ್ತಿನ ಈ ಕಾಲದಲ್ಲಿ ಬಹು ಮುಖ್ಯವಾದ ಒಂದು ಅಗತ್ಯವಾದ ವ್ಯವಸ್ಥೆ ಅದು. ನಮಗೆ ಎಲ್ಲರೂ ಬರ್ತಾರೆ, ದೇವರಿಗೆ ಕೈ ಮುಗಿತಾರೆ, ತೀರ್ಥ ಪ್ರಸಾದ ತಗೊಳ್ತಾರೆ, ಹೋಗ್ತಾರೆ. ಹೆಚ್ಚಿನವರಿಗೆ ಅದು ಯಾಕೆ ನಾವು ಬರ್ತೇವೆ, ದೇವರಿಗೆ ಯಾಕೆ ಕೈ ಮುಗಿತೇವೆ, ಆ ದೇವರ ಬಗ್ಗೆ ಏನು ಕಥೆ ಇದೆ, ಏನು ಪುರಾಣ ಇದೆ, ಅಥವಾ ನಾವು ತೀರ್ಥ ಪ್ರಸಾದ ತೆಕ್ಕೊಳ್ಳೋದ್ರಿಂದ, ದೇವಾಲಯಕ್ಕೆ ಸುತ್ತು ಬರೋದ್ರಿಂದ ಅದರಿಂದ ಏನು ನಮಗೆ ಲಭಿಸ್ತದೆ. ನಮ್ಮ ಯಾಕಪ್ಪ ಅಂತ ಕೇಳಿದರೆ ಇವತ್ತು ನಾವೆಲ್ಲ